ಕಾರ್ಯನಿರ್ವಹಿಸದ ಒಳಚರಂಡಿ ವ್ಯವಸ್ಥೆ, ತುಂಬಿ ಹರಿಯುತ್ತಿರುವ ಮ್ಯಾನ್ಹೋಲ್ಗಳು, ರಾಜಕಾಲುವೆಗೆ ನೇರವಾಗಿ ಕೊಳಚೆಯನ್ನು ಬಿಡುವ ಕುರಿತು ಮಂಗಳೂರು ನಗರ ಪಾಲಿಕೆಯ ಮಾಸಿಕ ಸಭೆಯಲ್ಲಿ ಸದಸ್ಯರು ಭಾರಿ ಚರ್ಚೆಯನ್ನು ನಡೆಸಿದರು. ಮೇಯರ್ ಜಯಾನಂದ್ ಅಂಚನ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ವಿರೋಧ ಪಕ್ಷದ ನಾಯಕ ನವೀನ್ ಡಿಸೋಜಾ ಮಾತನಾಡಿ, ಬಂದರು ಮತ್ತು ಕಂಡತ್ಪಲ್ಲಿಯಲ್ಲಿ ಒಳಚರಂಡಿ ಸಮಸ್ಯೆಗಳು ಇನ್ನೂ ಪರಿಹಾರವಾಗಿಲ್ಲ. ಕುದ್ರೋಳಿ ವೆಟ್ವೆಲ್ನಿಂದ ಕೊಳಚೆ ನೀರನ್ನು ತೆರೆದ ಚರಂಡಿಗಳಿಗೆ ಬಿಡಲಾಗುತ್ತಿದೆ ಎಂದು ದೂರಿದರು. ಒಳಚರಂಡಿಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಅವುಗಳನ್ನು ಸೂಕ್ತವಾಗಿ ನಿರ್ವಹಿಸಲಾಗುತ್ತಿಲ್ಲ ಎಂದು ಆರೋಪಿಸಿದರು. 22 ವೆಟ್ವೆಲ್ಗಳು ಮತ್ತು 4 STPಗಳೊಂದಿಗೆ 800 ಕಿಲೋಮೀಟರ್ ಉದ್ದದ ಒಳಚರಂಡಿ ಜಾಲದ ಲೈನ್ ಸೇರಿದಂತೆ ಪಾಲಿಕೆಯ UGD ವ್ಯವಸ್ಥೆಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಟೆಂಡರ್ ಷರತ್ತುಗಳಿಗೆ ಅನುಗುಣವಾಗಿ ನಿರ್ವಹಣೆ ಕೆಲಸ ಮಾಡುತ್ತಿಲ್ಲ ಎಂದು ಕಾರ್ಪೊರೇಟರ್ AC ವಿನಯರಾಜ್ ಆಕ್ರೋಶ ವ್ಯಕ್ತಪಡಿಸಿದರು. ಪಾಲಿಕೆಯಲ್ಲಿ 60 ವಾರ್ಡ್ಗಳನ್ನು ಒಳಗೊಂಡಿರುವ UGD ವ್ಯವಸ್ಥೆಯನ್ನು ಪರಿಶೀಲಿಸಲು ಪ್ರತ್ಯೇಕ ವಿಭಾಗದ ಅಗತ್ಯವನ್ನು ಕಾರ್ಪೊರೇಟರ್ ಅಬ್ದುಲ್ ರೌಫ್ ಹೇಳಿದರು. ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮತ್ತು ಜೂನಿಯರ್ ಇಂಜಿನಿಯರ್ ಅದರ ನಿರ್ವಹಣೆ ಮಾಡಬೇಕು ಎಂದರು. ಬಜಾಲ್, ಫೈಸಾಲ್ ನಗರ, ಜಲ್ಲಿಗುಡ್ಡೆಯಲ್ಲಿ ವೆಟ್ವೆಲ್ಗಳು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನಲಾಗಿದೆ. ಭಾನುವಾರದಂದು UGD ವ್ಯವಸ್ಥೆಯಲ್ಲಿನ ಸ್ಥಗಿತವನ್ನು ನಿರ್ವಹಿಸಲು ಗುತ್ತಿಗೆದಾರರು ಮುಂದಾಗುತ್ತಿದ್ದಾರೆಂದು ರೌಫ್ ದೂರಿದರು. ಕೊಳಚೆಯಿಂದ ಹರಿಯುವ ನೀರು ಫಲ್ಗುಣಿ ಮತ್ತು ನಂದಿನಿ ನದಿಗಳನ್ನು ಕಲುಷಿತಗೊಳಿಸುತ್ತಿದೆ ಎಂದು ಆರೋಪಿಸಿದರು. ಕಾರ್ಪೊರೇಟರ್ ಶಶಿಧರ್ ಹೆಗಡೆ ಮಾತನಾಡಿ, UGD ವ್ಯವಸ್ಥೆಗೆ MCC ಪ್ರತ್ಯೇಕ ಕ್ರಿಯಾ ಯೋಜನೆ ಸಿದ್ಧಪಡಿಸಬೇಕು ಎಂದು ಒತ್ತಾಯಿಸಿದರು. ಇದರಲ್ಲಿ ಏನು ಬಂದನ್ನ ಇವರು ನಮ್ಮ ಸಹ ಸದಸ್ಯರು ಒಂದು ವಿಚಾರವನ್ನ ಹೇಳಿದ್ರು. ಕಂಡತಪಳ್ಳಿ ಮತ್ತು 2 ಏನು ವೆಟ್ವೆಲ್ಗಳಿವೆ. ಇವತ್ತು ಸ್ಮಾರ್ಟ್ ಸಿಟಿ ಅವರು ಕೂಡ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇವತ್ತು ಈ ಎಲ್ಲ ಇಷ್ಟು ಕೋಟಿ ಹಣವನ್ನ ನಾವು ಅಲ್ಲಿ ಸುರಿದ್ರೂ ಕೂಡ ಮಹಾನಗರ ಪಾಲಿಕೆಯಿಂದ ನಾವು ಸುರಿತಾ ಇದ್ದೇವೆ ಹಣ. ಅದೇ ರೀತಿಯಲ್ಲಿ ಸ್ಮಾರ್ಟ್ ಸಿಟಿಯಿಂದ ಹಣ ಸುರಿದಿದ್ದಾರೆ. ಸೀವೇಜ್ ಮಾತ್ರ ಓಪನ್ ಆಗಿ ಇವತ್ತು ಸಮುದ್ರಕ್ಕೆ ಅಲ್ಲಿ ಸೇರ್ತಾ ಇರುವಂತದ್ದು. ಇಲ್ಲಿ ಇದು ಮಾತ್ರ ಅಲ್ಲ, ಒಂದು ನಿಮಿಷ, ಇದು ಗಂಭೀರವಾದಂತಹ ವಿಚಾರ. ಗಂಭೀರವಾಗಿ ಇದನ್ನು ತಗೊಳ್ಬೇಕಾಗ್ತದೆ. 2 ನಿಮಿಷದಲ್ಲಿ ಮುಗಿಸುವಂತಹ ವಿಚಾರ ಅಲ್ಲ ಇದು. ಇದರಲ್ಲಿ ಇನ್ನೊಂದೇನಾಗಿದೆ ಅಂತ ಹೇಳಿದ್ರೆ, ಏನು ಈ ಸೀವೇಜ್ ಇವತ್ತು ಓಪನ್ ಆಗಿ ಹೋಗೋದ್ರಿಂದ ಎಲ್ಲ ಏನು ನಮ್ಮ ಬಾವಿಗಳೇನಿವೆ ಇದು ಎಲ್ಲ ಇವತ್ತು ಕಲುಷಿತ ಆಗಿದೆ. ಇದೊಂದು ಗಂಭೀರವಾದಂತಹ ಒಂದು ವಿಚಾರ. ಇದರ ಬಗ್ಗೆ ಏನು ಎನ್ವೈರನ್ಮೆಂಟ್ ಡಿಪಾರ್ಟ್ಮೆಂಟ್ ಕೂಡ ಇದನ್ನು ಬಹಳ ಗಂಭೀರವಾಗಿ ತಗೊಂಡಿದೆ. ಅದೇ ರೀತಿಯಲ್ಲಿ ಇವತ್ತು ಪಚ್ಚನಾಡಿ STP ಇರುವುದು, ಸುರತ್ಕಲ್ STP ಮತ್ತು ಇನ್ನೊಂದು ಬಜಾರ್ STP, ಈ 3 ವೆಟ್ವೆಲ್ಗಳನ್ನ STPಗಳನ್ನ ಮೇಂಟೆನೆನ್ಸ್ ಮಾಡುವಂಥದ್ದು ಮಂಗಳೂರು ಮಹಾನಗರ ಪಾಲಿಕೆ. ನಾವು ಅದನ್ನು ಔಟ್ಸೋರ್ಸಿಂಗ್ ನಾವು ಕೊಟ್ಟಿದ್ದೇವೆ. ಈ ಒಂದು ಕಾವೂರು STPಯನ್ನ ಬಿಟ್ಟು ಉಳಿದ 3 ಏನು ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿವೆ, ಈ ಪ್ಲಾಂಟ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಅಲ್ಲಿ ಯಾರು ಕೂಡ ಕೆಲಸ ನಿರ್ವಹಿಸ್ತಾ ಇಲ್ಲ. ಈ ವಿಚಾರವನ್ನ ನಾನು ಕಳೆದ ಮೀಟಿಂಗ್ನಲ್ಲಿ ಕೂಡ ತಮ್ಮ ಗಮನವನ್ನ ಸೆಳೆದಿದ್ದೆ. ಯಾವುದೇ ರೀತಿಯಲ್ಲಿ ನಿಮ್ಮಿಂದ ಒಂದು ಆನ್ಸರ್ ಬರಲಿಲ್ಲ. ಅದಕ್ಕೆ ನಾವು ಮುಂದುವರಿದ ಭಾಗವಾಗಿ ಇವತ್ತು ಇದನ್ನ ನಾನು ಎಂಟೈರ್ ಡಾಕ್ಯುಮೆಂಟ್ಸ್ ನನ್ನಲ್ಲಿ ಇದೆ. ನಾವು ಹೇಳುವಂಥದ್ದು, ಇವತ್ತು ಕೋಟಿಗಟ್ಟಲೆ ಹಣ, ಒಂದೊಂದು STPಗೆ ಕೋಟಿಗಟ್ಟಲೆ ಹಣ ನಾವು ಇವತ್ತು ಸುರಿತಾ ಇದ್ದೇವೆ. ಸುರಿತಾ ಇರುವಾಗ ಅದನ್ನು ಯಾರು ನೋಡಬೇಕು? ಇವತ್ತು ಇಲ್ಲಿಂದ ಬಿಲ್ ಪಾಸ್ ಆಗ್ತಾ ಇದೆ. ಒಂದು ನಿಮಿಷ, ಆಗಿಲ್ಲ. ನನ್ನ ಪ್ರಶ್ನೆ ಕಳೆದ ಸಲ ಕೇಳುವಾಗ ಹೇಳಿದ್ರು, ನಾವು ಅದೇ ರೀತಿ ಎಷ್ಟು ಜನವನ್ನ ಅವರು ಹಾಕಿಲ್ಲ, ನಾವು ಅದನ್ನ ಕಡಿತ ಮಾಡ್ತಾ ಇದ್ದೇವೆ ಅಂತ. ಕಡಿತ ಮಾಡ್ಲಿಕ್ಕೋಸ್ಕರ ಇಲ್ಲಿ ಟೆಂಡರ್ ಕರೆಯುವಂತದ್ದಲ್ಲ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನು ನಾವು ಸೆಟಪ್ ಮಾಡುವಂತದ್ದಲ್ಲ. ಎಲ್ಲಿ ಓಪನ್ ತೋಡುಗಳಲ್ಲಿ ಇವತ್ತು ಸೀವೇಜ್ ಅರಿಬಾರದು ಎನ್ನುವಂತಹ ದೃಷ್ಟಿಯಲ್ಲಿ ಎಷ್ಟೋ ಕೋಟಿಗಟ್ಟಲೆ ಹಣವನ್ನ ನಾವು ಸುರಿದು ಇವತ್ತು ಈ ಒಂದು ನೆಟ್ವರ್ಕ್ಗಳನ್ನ ರೀಜುವನೇಟ್ ಮಾಡುವಂಥದ್ದು ಅಥವಾ ಹೊಸ ನೆಟ್ವರ್ಕ್ ಮಾಡುವಂಥದ್ದು ನಾವು ಮಾಡ್ತಾ ಇರುವಾಗ ಅಂತ ಒಂದು ಆನ್ಸರ್ ನಮ್ಮ ಅಧಿಕಾರಿಗಳಿಂದ ನಮಗೆ ಅಗತ್ಯ ಇಲ್ಲ. ಅಲ್ಲಿ ಎಷ್ಟು ಮಂದಿ ಬೇಕು, ಯಾವ ರೀತಿಯಲ್ಲಿ ಅದು ನಿರ್ವಹಣೆ ಮಾಡಬೇಕು ಅಂತೇಳಿ ನಾವು ಟೆಂಡರ್ ಅಲ್ಲಿ ನಾವು ಹೇಳಿದ್ದೇವೆ, ಎಗ್ರಿಮೆಂಟ್ ನಲ್ಲಿ ನಾವು ಹೇಳಿದ್ದೇವೆ. ಆ ರೀತಿಯಲ್ಲಿ ಇವತ್ತು ಅದು ನಿರ್ವಹಣೆ ಆಗ್ತಾ ಇಲ್ಲ. ಅದಕ್ಕೆ ಜವಾಬ್ದಾರರು ಯಾರು? ಕಾಂಟ್ರಾಕ್ಟ್ ನ ಏನು ಅವನ ನಿರ್ಲಕ್ಷ್ಯ ಏನಿದೆ ಅದಕ್ಕೆ ನೇರವಾಗಿ ಜವಾಬ್ದಾರರು ನಮ್ಮ ಅಧಿಕಾರಿಗಳು.